ಹಲೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನಾಳೆ ನಡೆಯಲಿರುವಂಥ ಬೆಂಗಳೂರು ಕಮಲ ನಮ್ಮ ಕಮಲ ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಆರಂಭ ಆಗಲಿಕ್ಕಿದೆ. ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ಕರೆಯ ಉದ್ಘಾಟನೆ ಆಗ್ತದೆ. ಆನಂತರ ಸಭಾ ಕಾರ್ಯಕ್ರಮಗಳು ನಡೆಯುತ್ತದೆ. ಇವಾಗಲೇ 178 ಜೊತೆ ಕೋಣಗಳು ರಿಜಿಸ್ಟ್ರೇಷನ್ ಆಗಿ ಇಲ್ಲಿಗೆ ಬಂದು ಮುಟ್ಟಿದ್ದಾವೆ. ಇನ್ನೊಂದಷ್ಟು ಕೋಣಗಳು ಇವತ್ತು ಕೂಡ ಬರಲಿಕ್ಕೆ ತಯಾರಿಗಳು ಆಗ್ತಾ ಇದೆ. ನಾಳೆ 10:00 ಆರಂಭವಾದಂಥ ಈ ಕಂಬಳ ನಿರಂತರ ನಡೆಯುತ್ತದೆ. ನಾಳೆ ಸಾಯಂಕಾಲ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಕ್ಯಾಬಿನೆಟ್ ಸಚಿವರು ಪ್ರಮುಖರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. 5:00 ಈ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಆಮೇಲೆ ಕಂಬಳ ಮುಂದುವರಿಯುತ್ತದೆ. ನಾಡಿದ್ದು ಬೆಳಿಗ್ಗೆ ಕೂಡ ಸಭಾ ಕಾರ್ಯಕ್ರಮಗಳು ನಡೆಯುತ್ತದೆ. ನಟ ನಟಿಯರು ಕೂಡ ನಾಳೆ 11 ಗಂಟೆಯ ನಂತರ ಬೇರೆ ಬೇರೆ ಸಮಯದಲ್ಲಿ ಇಲ್ಲಿಗೆ ಭೇಟಿ ಕೊಡಲಿಕ್ಕಿದ್ದಾರೆ. ನಾಡಿದ್ದು ಭಾನುವಾರ 6 ಗಂಟೆಗೆ ಕಾರ್ಯಕ್ರಮ ಕಂಬಳ ಮುಗ್ದ ಕೂಡಲೇ ಸಭಾ ಕಾರ್ಯಕ್ರಮಗಳು ಕೂಡ 5:00 ಮುಗಿಯುತ್ತದೆ. ಜೊತೆಯಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಇವಾಗಲೇ ಕಂಬಳ ಗದ್ದೆಯಲ್ಲಿ ಬೇಕಾದಷ್ಟು ವೀಕ್ಷಕರು ಬಂದು ಕೋಣಗಳನ್ನು ವೀಕ್ಷಣೆ ಮಾಡುವಂತಹ ಕೆಲಸಗಳು ಆಗ್ತದೆ. ಈ ಕಂಬಳ 6 ಸೆಗ್ಮೆಂಟ್ ಅಲ್ಲಿ ನಡೀತದೆ. ಹಳಗೆ ಕಡೆ ಹಳಗೆ ಅಂತ, ಆನಂತರ ಹಗ್ಗ ಹಿರಿಯ ಹಗ್ಗ ಕಿರಿಯ ಅಂತ ಆಗ್ತದೆ. ನೇಗಿಲು ಹಿರಿಯ ಮತ್ತೆ ನೇಗಿಲು ಕಿರಿಯ ಅಂತ 6 ಸೆಗ್ಮೆಂಟ್ ಅಲ್ಲಿ ಈ ರೇಸ್ ಏನಿದೆ ಕಂಬಳ ಹಿಡಿದೆ ನಡೀತದೆ. ಅದಕ್ಕೆ ಬಹುಮಾನ ಕೂಡ ನಾವು ಈಗಲೇ ನಿಮಗೆ ತಿಳಿಸಿದ್ದೇವೆ. ಮೊದಲು ಏನು ಸ್ವಾಭಾವಿಕವಾಗಿ 8 ಗ್ರಾಮ್ ಅಂದರೆ 1 ಪವನ್ ಕೊಡ್ತಾ ಇದ್ದಂಥದ್ದು ಈಗ ರೂಪಾಯಿ. ಆನಂತರ 16 ಗ್ರಾಮ್ ಚಿನ್ನ, ಸೆಕೆಂಡ್ ಬಂದ ಕೋಣಗಳಿಗೆ 50,000 ಮತ್ತೆ 8 ಗ್ರಾಮ್ ಚಿನ್ನ. ಅದೇ ರೀತಿ ಥರ್ಡ್ ಬಂದ ಕೋಣಗಳಿಗೆ ಥರ್ಡ್ ಪ್ರೈಸು ಎಲ್ಲೂ ಇರಲಿಲ್ಲ. ಇಷ್ಟರೊಳಗೆ ಕಂಬಳದ ಇತಿಹಾಸದಲ್ಲಿ ಥರ್ಡ್ ಪ್ರೈಸ್ ಕೊಡುವಂಥದ್ದು ಇರಲಿಲ್ಲ. ಈ ಸಲ ಥರ್ಡ್ ಬಂದ ಕೋಣಗಳಿಗೂ ಕೂಡ 4 ಗ್ರಾಮ್ ಚಿನ್ನ ಮತ್ತೆ 25,000 ರೂಪಾಯಿ ಬಹುಮಾನವನ್ನು ಕೂಡ ಇಟ್ಟಿದ್ದೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಚಿಕ್ಕ ಬಹುಮಾನ ಅಂತ ನಿಮಗೆ ಅನ್ನಿಸ್ಬೋದು. ಹಲೋ, ಸ್ಪೀಕರ್ ಉಂಟು, ರಿಸೀವರ್ ಉಂಟು, 4 ಗ್ರಾಮ್ ಚಿನ್ನ ಮತ್ತೆ 25,000 ರೂಪಾಯಿಗಳು ಇದರಲ್ಲಿ ಇದೆ. ಮೊದಲನೇ ಬಹುಮಾನ ಈ ಕಂಬಳವು 6 ಸೆಗ್ಮೆಂಟ್ಗಳಲ್ಲಿ ನಡೀತದೆ. ಮೊದಲನೇ ಬಹುಮಾನ ಸ್ವಲ್ಪ ಸರಿ ಮಾಡಿ ಅಣ್ಣ ವಿಜಯ್, ಇದರಲ್ಲೇ ಸೆಗ್ಮೆಂಟ್ಗಳಲ್ಲಿ ನಡೀತದೆ. ಈ ಸಲ ನಾವು ಕಂಬಳಕ್ಕೆ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಮೊದಲನೇ ಬಹುಮಾನ 16 ಗ್ರಾಮ್ ಚಿನ್ನ ಅಂದ್ರೆ 2 ಪೌಂಡ್ ಅಂತ ಹೇಳ್ತೀವಿ ಮತ್ತು 1 ಲಕ್ಷ ರೂಪಾಯಿ. ಅದೇ ರೀತಿ ಎರಡನೇ ಬಹುಮಾನ 8 ಗ್ರಾಮ್ ಮತ್ತೆ 50,000. ಮೂರನೇ ಬಹುಮಾನ 4 ಗ್ರಾಮ್ ಮತ್ತೆ 25,000. ಅಂದ್ರೆ ಮೂರನೇ ಬಹುಮಾನ ಎಲ್ಲಿಯೂ ಕೂಡ ಕೊಡ್ತಾ ಇರಲಿಲ್ಲ. ಈ ಸಲ ಬೆಂಗಳೂರು ಕಂಬಳದಲ್ಲಿ ಅದು ಆರಂಭ ಆಗಿದೆ. ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಮತ್ತೆ ಕೋಣಗಳ ಜೊತೆಯಲ್ಲಿ ಬಂದ ಯಜಮಾನರು ಮತ್ತೆ ಅವರ ಜೊತೆಯಲ್ಲಿ ಬಂದವರಿಗೆ 1,50,000 ಜನರಿಗೆ ಕಾಫಿ ತಿಂಡಿ ಮತ್ತು ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಾಧ್ಯಮದ ಮಿತ್ರರಿಗೂ ಎಲ್ಲ ವ್ಯವಸ್ಥೆಗಳಿದೆ. ಸುಮಾರು 8,000 ಜನರಿಗೆ ಗ್ಯಾಲರಿಯಲ್ಲಿ ಕೂತು ವಾಚ್ ಮಾಡಲಿಕ್ಕೆ ವ್ಯವಸ್ಥೆಗಳಾಗಿದೆ. ಇವಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಕ್ಯಾಬಿನೆಟ್ ಸಚಿವರು ಎಲ್ಲರೂ ಬರ್ತಾರೆ. ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಜನ ಸುಮಾರು 7ರಿಂದ 8 ಲಕ್ಷ ನಾವು ವೀಕ್ಷಣೆ ಮಾಡುವ ನಮ್ಮ ಪ್ರಕಾರ ಬರುವ ಅಂದಾಜಲ್ಲಿದೆ. ಪೊಲೀಸ್ ರಿಪೋರ್ಟ್ ಪ್ರಕಾರ ಸುಮಾರು 10ರಿಂದ 12 ಲಕ್ಷ ಜನ ಕೂಡ ಬರುವ ವ್ಯವಸ್ಥೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ.
ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಸುಮಾರು 6,000 ಕಾರು ಪಾರ್ಕ್ಗಳು ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯ ಟ್ರಾಫಿಕ್ ತೊಂದರೆ ಆಗದ ತರ ಸುಮಾರು 400 ಜನ ಸ್ವಯಂ ಸೇವಕರ ಒಂದು ತಂಡ ನಮ್ಮ ಏರ್ಪೋರ್ಟ್ ಇಂದ ಬೇರೆ ಬೇರೆ ಕಡೆಯಲ್ಲಿ ನಿಂತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿದೀವಿ. ಯಾಕಂತ ಹೇಳಿದ್ರೆ ಏರ್ಪೋರ್ಟ್ ಹೋಗ್ಲಿಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಕಾರಣದಿಂದ ಯಾರು ಕೂಡ ಯಾವ ವಾಹನಗಳನ್ನು ಕೂಡ ಹೊರಗೆ ಹೋಗೋರು ನಾವು ಇಲ್ಲಿ ಬಿಡ್ತಾ ಇಲ್ಲ. ಅದಕ್ಕೆ ಸಮಯ ಫಿಕ್ಸ್ ಮಾಡಿದೀವಿ. ಪೊಲೀಸ್ನವರ ಹತ್ರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರು ಇಲ್ಲಿಂದ ನಾಳೆ ಹೊರಗೆ ಹೋಗ್ಬೇಕಿದ್ರು ಕೂಡ ಆ ಸಮಯ ನಿರ್ಧಾರ ಮಾಡಿದ ಸಮಯದಲ್ಲಿ ಹೊರಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಮಾಡಿದ್ವಿ. ಒಟ್ಟಿನಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ KSRTC ಇಂದ ಸುಮಾರು 150 ಬಸ್ಸುಗಳನ್ನು ಹೆಚ್ಚುವರಿಯಾಗಿ ಜೋಡಣೆ ಮಾಡಿದ್ದಾರೆ. ಎಲ್ಲರೂ ಬಂದು ರಾತ್ರಿ ಕೂಡ ಈ ಕಂಬಳವನ್ನು ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿಕೊಂಡಿದ್ದೀವಿ. ಇದರ ಬಗ್ಗೆ ತಾಂತ್ರಿಕ ವಿಚಾರಗಳ ಬಗ್ಗೆ ನಮ್ಮ ಕಡಂಬರದನ್ನು ಮಾತಾಡ್ತಾರೆ. ನಮ್ಮ ಗುರು ಕಿರಣ್ ಇದ್ದಾರೆ, ಅವರೊಂದೆರಡು ಮಾತನ್ನು ಹೇಳಿ ಅಲ್ಲಿಂದ ತಾಂತ್ರಿಕ ವಿಚಾರಗಳ ಬಗ್ಗೆ ನಮ್ಮ ಕಡಂಬರ ಅದರ ವಿವರಣೆಯನ್ನು ಕೊಡ್ತಾರೆ. 10:00ಗೆ ಕರೆಯನ್ನು ಉದ್ಘಾಟನೆ ಮಾಡ್ತಾರೆ. ಆನಂತರ ಸಭಾ ಕಾರ್ಯಕ್ರಮ ಇರ್ತದೆ. ಅದು ಸಭಾ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಅಂತ ಏನಿಲ್ಲ. ಕಂಬಳವನ್ನು ಉದ್ಘಾಟನೆ ಮಾಡುವುದು ಸಾಯಂಕಾಲ ಉದ್ಘಾಟನಾ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಂದ್ರೆ ಸುಮಾರು 3 ಗಂಟೆ 12:30 ಸುಮಾರು 12:30 1 ಗಂಟೆ ಆಗುವವರೆಗೆ ಟ್ರಯಲ್ ರನ್ ಆಗ್ತಾ ಇರ್ತದೆ. ಅಂದ್ರೆ ಎಲ್ಲಾ ಕೋಣಗಳಿಗೆ 1 ರೌಂಡ್ 2 ರೌಂಡ್ ಟ್ರಯಲ್ ರನ್ ಕೊಡ್ತೇವೆ. 12:30 1 ಗಂಟೆವರೆಗೆ ಟ್ರಯಲ್ ರನ್ನೇ ನಡೀತಾ ಇರ್ತದೆ. ಆನಂತರ ಫೈನಲ್ ರಿಯಲ್ ಕಂಬಳ ಶುರುವಾಗುವಾಗ ಒಂದು 3 ಗಂಟೆ ಆಗ್ತದೆ. ಅದನ್ನು ಸಾಯಂಕಾಲ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. BMTC ಬಸ್ BMTC ಎಲ್ರಿಗೂ ನಮಸ್ಕಾರ. ಕ್ಷಣಗಳಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನ ಇಷ್ಟೊತ್ತಿಗೆ ನಾಳೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಬೆಂಗಳೂರಲ್ಲಿ ಮೊದಲ ಕಂಬಳ. ಇದು ಬೆಂಗಳೂರಿಗೆ ಹೊಸ್ತು,